ಉಡುಪಿಯ ಕಕ್ಕುಂಜೆ ಬಳಿ ವಿಸ್ಮಯವೊಂದು ನಡೆದಿದೆ. ತುಳುನಾಡಿನ ಜನ ಹಿಂದಿನಿಂದಲೂ ಕೂಡ ಆರಾಧಿಸುವಂತಹ ವೀರಪುರುಷ ಕೋಟಿ ಚೆನ್ನಯ್ಯರ ಛಾಯೆ ಮರದ ಮಿಲ್ಲೊಂದರಲ್ಲಿ ಪತ್ತೆಯಾಗಿದೆ. ಮರದ ಮಿಲ್ಲಿನಲ್ಲಿ ಅಳವಡಿಸಿದ್ದ ಸಿಸಿಟಿವಿಯಲ್ಲಿ ಬಿಲ್ಲವ ಸಮಾಜದ ಆರಾಧ್ಯ ದೈವ ಕಾಣಿಸಿಕೊಂಡಿರುವುದು ಜನರ ಅಚ್ಚರಿಗೆ ಕಾರಣವಾಗಿದೆ. ಇನ್ನು ಉಡುಪಿಯ ಕಕ್ಕುಂಜೆ ಬಳಿ ಒಂದು ವಿಸ್ಮಯ ನಡೆದಿದೆ. ನೀವು ಸಿಸಿಟಿವಿ ದೃಶ್ಯಗಳಲ್ಲಿ ನೋಡಬಹುದು. ಕೋಟಿ ಚೆನ್ನಯ್ಯನ ರೀತಿಯಲ್ಲಿರುವಂತಹ ಒಂದು ರೂಪ ಕಾಣಿಸಿಕೊಂಡಿದೆ. ಒಂದು ಮರದ ಮಿಲ್ಲಿನಲ್ಲಿ ಈ ರೀತಿಯಾಗಿ ಸಿಸಿಟಿವಿಯಲ್ಲಿ ಆ ದೃಶ್ಯಗಳು ಸೆರೆಯಾಗಿದೆ. ಈಗಾಗಲೇ ಅಲ್ಲಿನ ಜನ ಬಹಳಷ್ಟು ಆರಾಧಿಸುವಂತಹ ದೈವ ಅಂತ ಹೇಳಿದ್ರೆ ಕೋಟಿ ಚೆನ್ನಯ್ಯ. ಹಾಗಾಗಿ ಆ ಮರದ ಮಿಲ್ಲಿನಲ್ಲಿ ಕೋಟಿ ಚೆನ್ನಯ್ಯರ ಒಂದು ರೂಪ ಕಾಣಿಸ್ಕೊಂಡಿದೆ. ಅದೇ ರೀತಿಯಲ್ಲಿ ಕಾಣಿಸ್ಕೊಂಡಿರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ನೋಡಬಹುದು, ಎಲ್ಲರೂ ಕೂಡ ಬಹಳಷ್ಟು ಅಚ್ಚರಿಯಿಂದ ಈಗಾಗಲೇ ಅಕ್ಕಪಕ್ಕದ ಜನರು ಕೂಡ ಹೋಗಿ ಆ ಸಿಸಿಟಿವಿಯ ದೃಶ್ಯಗಳನ್ನ ನೋಡ್ತಿದ್ದಾರೆ. ಈಗಾಗಲೇ ಕಕ್ಕುಂಜಿಯ ಬಳಿ ಈ ರೀತಿಯಾದಂತಹ ವಿಸ್ಮಯ ನಡೆದಿರೋದ್ರಿಂದ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯ ಮನೆ ಮಾಡಿದೆ. ಯಾಕಂದ್ರೆ ಕೋಟಿ ಚೆನ್ನಯ್ಯರ ಛಾಯೆ ಸಿಸಿಟಿವಿಯಲ್ಲಿ ಸೆರೆಯಾಗಿರೋದ್ರಿಂದ ಅಲ್ಲಿನ ಸುತ್ತಮುತ್ತಲಿನ ಜನರು ಕೂಡ ಇದು ಕೋಟಿ ಚೆನ್ನಯ್ಯರ ಪ್ರತಿರೂಪವೇ, ಆ ಒಂದು ತದ್ರೂಪವೇ ಕಾಣಿಸ್ಕೊಂಡಿರೋದು ಈ ಒಂದು ಮಿಲ್ನಲ್ಲಿ ಅಂತ ಎಲ್ಲರೂ ಕೂಡ ವಿಸ್ಮಯವನ್ನ, ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದಾರೆ.